ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ. ಪ್ರಣಾಮ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಅಷ್ಟಪ್ರಾಯೇಷು ಅಭದ್ರೇಷು ಅಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯಾ. ನಿತ್ಯಂ ಭಾಗವತ ಸೇವೆಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಕ್ತಿರ್ಭವತಿ ನೈಷ್ಠಿಕೀ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 9 ಶ್ಲೋಕ 16. ಯಸ್ಮಿನ್ ವಿರುದ್ಧ ಗತಯೋ ಹ್ಯನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯಾತ್. ತದ್ಬ್ರಹ್ಮ ವಿಶ್ವಭವಂ ಏಕಮನಂತಮಾದ್ಯಂ ಆನಂದ ಮಾತ್ರಮವಿಕಾರಮಹಂ ಪ್ರಪದ್ಯೆ. ಯಸ್ಮಿನ್ ವಿರುದ್ಧ ಗತಯೋ ಹ್ಯನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯಾತ್. ತದ್ಬ್ರಹ್ಮ ವಿಶ್ವಭವಂ ಏಕಮೇವ ಅನಂತಮಾದ್ಯಂ ಆನಂದ ಮಾತ್ರಮವಿಕಾರಮಹಂ ಪ್ರಪದ್ಯೆ. ಶ್ಲೋಕ ಓದಿ ಒಬ್ಬರಾದ್ಮೇಲೆ ಇಬ್ರು. ಯಸ್ಮಿನ್ ವಿರುದ್ಧ ಗತಯೋ ಹ್ಯನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯಾತ್. ತದ್ಬ್ರಹ್ಮ ವಿಶ್ವಭವಂ ಏಕಂ ಅನಂತಮಾದ್ಯಮಾನಂದಂ ಆತ್ರಮಂ ಅವಿಕಾರಂ ಅಹಂ ಪ್ರಪದ್ಯೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಗುರುಜಿ. ಯಸ್ಮಿನ್ ವಿರುದ್ಧ ಗತಯೋ ಹ್ಯನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವಾತ್. ತದ್ಬ್ರಹ್ಮ ವಿಶ್ವಭವಮೇಕಮನಂತಮಾದ್ಯಂ ಆನಂದ ಮಾತ್ರಮವಿಕಾರಮಹಂ ಪ್ರಪದ್ಯೆ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 16. ಯಸ್ಮಿನ್ ವಿರುದ್ಧ ಗತಯೋ ಅಹಂ ಅನಿಶಂ ಪತಂತೆ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ್ಯಾತ್. ತದ್ಬ್ರಹ್ಮ ವಿಶ್ವಭವಂ ಏಕಂ ಅನಂತ ಆದ್ಯಂ ಆನಂದ ಅವಿಕಾರ ಅಹಂ ಪ್ರಪದ್ಯೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಲಸ್ಮಿನ್ ವಿರುದ್ಧ ಗತಯೋ ಹನಿಷ್ಯಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ್ಯಾತ್. ತದ್ಬ್ರಹ್ಮ ವಿಶ್ವಭ್ರಮಮೇಕಮನಂತಮಾದ್ಯಂ
आनन्दमात्रं विकारमहं प्रपद्ये ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಯಸ್ಮಿನ್ ವಿರುದ್ಧ ಗತಯೋ ಯಹಿ ಸಂಪತಂತಿ ವಿದ್ಯಾದಯೋ ವಿವಿಧಸಕ್ತೆ ಆನುಕೂಲ್ಯಾತ್ ತದ್ಬ್ರಹ್ಮ ವಿಷ್ಣುಭವಮೇಕಮನಂತಮಾದ್ಯಂ ಆನಂದ ಮಾತ್ರಂ ಅವಿಕಾರಮಹಂ ಪ್ರಬದ್ಧೆ. ಹರೇ ಕೃಷ್ಣ ಪ್ರಭುಜಿ. ಯಸ್ಮಿನ್ ವಿರುದ್ಧ ಗತಯೋ ಹನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ್ಯಾತ್ ತದ್ಬ್ರಹ್ಮ ವಿಶ್ವಭವಮೇಕಮನಂತಮಾದ್ಯಂ ಆನಂದ ಮಾತ್ರಂ ಅವಿಕಾರಮಹಂ ಪ್ರಪದ್ಯೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಯಸ್ಮಿನ್ ವಿರುದ್ಧ ಗತಯೋ ಹನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂವ್ಯ ತದ್ಬ್ರಹ್ಮ ವಿಶ್ವಭವಂ ಅನೇಕಮನಂತರೂಪಂ ಅನಂತಮಾದ್ಯ ಆನಂದ ಮಾತ್ರಂ ಅನಿಕಾರಂ ಅಹಂ ಪ್ರಪದ್ಯೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಯಸ್ಮಿನ್ ವಿರುದ್ಧ ಗತಯೋ ಹನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯಾತ್ ತದ್ಬ್ರಹ್ಮ ವಿಶ್ವಭವಮೇಕಮನಂತಮಾದ್ಯಂ ಆನಂದ ಮಾತ್ರಮ ವಿಕಾರಮಹಂ ಪ್ರಪದ್ಯೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಸ್ಮಿನ್ ವಿರುದ್ಧ ಗತಯೋ ಹನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವಾತ್ ತದ್ಬ್ರಹ್ಮ ವಿಶ್ವಭವಮೇಕಮನಂತಮಾದ್ಯಂ ಆನಂದ ಮಾತ್ರಂ ಅವಿಕಾರಮಹಂ ಪ್ರಪದ್ಯೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಯಸ್ಮಿನ್ ವಿರುದ್ಧ ಗತಯೋ ಯನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯಾತ್ ತದ್ಬ್ರಹ್ಮ ವಿಶ್ವಭವಮೇಕಮನಂತಮಾದ್ಯಂ ಆನಂದ ಮಾತ್ರಮವಿಕಾರಮಹಂ ಪ್ರಪದ್ಯೆ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಯಸ್ಮಿನ್ ವಿರುದ್ಧ ಗತಯೋ ಹನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವಾತ್ ತದ್ಬ್ರಹ್ಮ ವಿಶ್ವಭವಮೇಕಂ ಅನಂತಮಾದ್ಯಂ ಆನಂದ ಮಾತ್ರಂ ಅವಿಕಾರಂ ಅಹಂ ಪ್ರಪದ್ಯೆ. ಹರೇ ಕೃಷ್ಣ ಪ್ರಭುಜಿ. ಯಸ್ಮಿನ್ ಯಾರಲ್ಲಿ, ವಿರುದ್ಧಗತಯ ವಿರುದ್ಧ ಸ್ವಭಾವಗಳು, ವಿರುದ್ಧ ಸ್ವಭಾವಗಳು ನಿಶ್ಚಯವಾಗಿಯೂ, ಅನಿಶಂ ಯಾವಾಗಲೂ, ಪತಂತಿ ಗೋಚರವಾಗುತ್ತವೆಯೋ, ವಿದ್ಯಾ ಆದಯ ಜ್ಞಾನ ಮತ್ತು ಅಜ್ಞಾನ ಮುಂತಾದವು, ಜ್ಞಾನ ಮತ್ತು ಅಜ್ಞಾನ ಮುಂತಾದವು, ವಿವಿಧ ಶಕ್ತಯ ಶಕ್ತಿಗಳು, ಆನುಪೂರ್ವ್ಯ ಸತತವಾಗಿ, ಬ್ರಹ್ಮ ಪರಬ್ರಹ್ಮನನ್ನು, ವಿಶ್ವಭವಂ ಐಹಿಕ ಸೃಷ್ಟಿಯ ಕಾರಣ, ಏಕಂ ಒಬ್ಬನೇ ಆದ, ಅನಂತಂ ಅಂತವಿಲ್ಲದ, ಆದ್ಯಂ ಮೂಲನಾದ, ಆನಂದ ಮಾತ್ರಂ ಕೇವಲ ಆನಂದಾತ್ಮಕನಾದ, ಅವಿಕಾರಂ ನಿರ್ವಿಕಾರನಾದ, ಅಹಂ ನಾನು, ಪ್ರಪದ್ಯೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. ಪ್ರಿಯ ಪ್ರಭುವೆ, ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದರ ಜಯವಾಗಲಿ. ಪ್ರಿಯ ಪ್ರಭುವೆ, ನಿನ್ನ ನಿರಾಕಾರ ಬ್ರಹ್ಮ ಸ್ವರೂಪದಲ್ಲಿ ಯಾವಾಗಲೂ ಪರಸ್ಪರ ವಿರುದ್ಧವಾದ ಎರಡು ಅಂಶಗಳಿವೆ, ಜ್ಞಾನ ಮತ್ತು ಅಜ್ಞಾನ. ನಿನ್ನ ನಾನಾ ಬಗೆಯ ಶಕ್ತಿಗಳು ಸತತವಾಗಿ ಪ್ರಕಟವಾಗುತ್ತಿರುತ್ತವೆ.
ಅಖಂಡವೂ ಮೂಲವೂ ನಿರಾಕಾರವೂ ಅಪರಿಮಿತವೂ ಆನಂದಮಯವೂ ಆದ ನಿರಾಕಾರ ಬ್ರಹ್ಮನು ಭೌತಿಕ ಜಗತ್ಕಾರಣನು. ನೀನು ಅದೇ ನಿರಾಕಾರ ಬ್ರಹ್ಮನು, ಭೌತಿಕ ಜಗತ್ಕಾರಣನು. ನೀನು ಅದೇ ನಿರಾಕಾರ ಬ್ರಹ್ಮನಾದ್ದರಿಂದ ನಿನಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಪ್ರಿಯ ಪ್ರಭುವೇ, ಪ್ರಿಯ ಪ್ರಭುವೇ, ನಿನ್ನ ನಿರಾಕಾರ ನಿರಾಕಾರ ಬ್ರಹ್ಮ ಸ್ವರೂಪದಲ್ಲಿ ಯಾವಾಗಲೂ ಪರಸ್ಪರ ವಿರುದ್ಧವಾದ ಪರಸ್ಪರ ವಿರುದ್ಧವಾದ ಎರಡು ಅಂಶಗಳಿವೆ. ಜ್ಞಾನ ಮತ್ತು ಅಜ್ಞಾನ. ನಿನ್ನ ನಾನಾ ಬಗೆಯ ಶಕ್ತಿಗಳು ಸತತವಾಗಿ ಪ್ರಕಟವಾಗುತ್ತಿರುತ್ತವೆ. ಅಖಂಡವು ಮೂಲವೂ ನಿರಾಕಾರವು ಅಪರಿಮಿತವೂ ಆನಂದಮಯವೂ ಆದ ನಿರಾಕಾರ ಬ್ರಹ್ಮನು ಭೌತಿಕ ಜಗತ್ಕಾರಣನು. ನೀನು ಅದೇ ನಿರಾಕಾರ ಬ್ರಹ್ಮನು, ಭೌತಿಕ ಜಗತ್ಕಾರಣನು. ನೀನು ಅದೇ ನಿರಾಕಾರ ಬ್ರಹ್ಮನಾದ್ದರಿಂದ ನಿನಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಚೆಲುವಮ್ಮ. ಚೆಲುವಮ್ಮ ಕನ್ನಡ ಓದಿ. ಹರೇ ಕೃಷ್ಣ. ಪುಷ್ಪ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ: ಅನಂತವಾದ ನಿರಾಕಾರ ಬ್ರಹ್ಮವು ಗೋವಿಂದನ ದಿವ್ಯ ಶರೀರದ ಪ್ರಭೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆ ದೇವೋತ್ತಮ ಪರಮ ಪುರುಷನ ಅನಂತ ಪ್ರಭಾಮಂಡಲದಲ್ಲಿ ಅಸಂಖ್ಯಾತವಾದ ನಾನಾ ಬಗೆಯ ಗ್ರಹಗಳುಳ್ಳ ಲೋಕಗಳು ಲೆಕ್ಕವಿಲ್ಲದಷ್ಟು ಇವೆ. ಪರಮಪುರುಷನು ಎಲ್ಲ ಕಾರಣಗಳಿಗೆ ಮೂಲ ಕಾರಣನಾಗಿದ್ದರೂ ಅವನ ಬ್ರಹ್ಮನ್ ಎಂದು ಕರೆಯಲಾದ ನಿರಾಕಾರ ಪ್ರಭೆಯು ಭೌತ ಅಭಿವ್ಯಕ್ತಿಗಳಿಗೆ ನಿಕಟವಾದ ಕಾರಣ. ಆದ್ದರಿಂದಲೇ ಧ್ರುವ ಮಹಾರಾಜನು ಭಗವಂತನ ನಿರಾಕಾರ ಲಕ್ಷಣಕ್ಕೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾನೆ. ಯಾರು ನಿರಾಕಾರ ಲಕ್ಷಣ ಸಾಕ್ಷಾತ್ಕರಿಸಿಕೊಳ್ಳುವರೋ ಅವರು ನಿರ್ವಿಕಾರ ಬ್ರಹ್ಮಾನಂದವನ್ನು ಅನುಭವಿಸುವರು. ಈ ನಿರಾಕಾರ ಲಕ್ಷಣ ಅಥವಾ ಬ್ರಹ್ಮನ್ ಲಕ್ಷಣವು ಆಧ್ಯಾತ್ಮ ಕ್ಷೇತ್ರದಲ್ಲಿ ತುಂಬಾ ಮುಂದುವರಿದು ಆಧ್ಯಾತ್ಮ ಲೋಕದ ಸಾಕಾರ ಲಕ್ಷಣ ಅಥವಾ ವೈವಿಧ್ಯಗಳನ್ನು ಇನ್ನೂ ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳುತ್ತಾರೆ. ಇಂತಹ ಭಕ್ತರನ್ನು ಜ್ಞಾನ ಮಿಶ್ರ ಭಕ್ತರು, ಅಂದರೆ ಯಾವ ಭಕ್ತರಲ್ಲಿ ಭಕ್ತಿ ಸೇವೆಯೊಂದಿಗೆ ಅನುಭವ ಜನ್ಯ ಜ್ಞಾನ ಬೆರೆತಿದೆಯೋ ಅವರು ಎಂದು ಕರೆಯುತ್ತಾರೆ. ಸ್ವಲ್ಪ ಮೇಲ್ ಮಾಡಿ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವು ಪರಮಸತ್ಯನ ಆಂಶಿಕ ಜ್ಞಾನವಾದ್ದರಿಂದ ಧ್ರುವ ಮಹಾರಾಜನು ನಮಸ್ಕಾರ ಮಾಡಿದನು. ಪರಮಸತ್ಯನ ದೂರ ಸಾಕ್ಷಾತ್ಕಾರವೇ ನಿರಾಕಾರ ಬ್ರಹ್ಮ ಎಂದು ಹೇಳಲಾಗಿದೆ. ತೋರಿಕೆಗೆ ನಿರಾಕಾರ ಬ್ರಹ್ಮವು ಶಕ್ತಹಿತವಾಗಿ ಕಂಡರೂ ನಿಜವಾಗಿ ಅದರಲ್ಲಿ ವಿದ್ಯೆ ಮತ್ತು ಅವಿದ್ಯೆಗಳೆಂಬ ವಿಭಾಗ ಗಡಿಯಲ್ಲಿ ಬೇರೆ ಬೇರೆ ಬಗೆಯ ಶಕ್ತಿಗಳು ಕೆಲಸ ಮಾಡುತ್ತಿರುತ್ತವೆ. ಈ ಶಕ್ತಿ ವೈವಿಧ್ಯಗಳ ಕಾರಣ ವಿದ್ಯೆ ಮತ್ತು ಅವಿದ್ಯೆಗಳು ಸತತವಾಗಿ ಪ್ರಕಟವಾಗುತ್ತವೆ. ವಿದ್ಯೆ ಮತ್ತು ಅವಿದ್ಯೆಗಳ ಬಗ್ಗೆ ಈಶೋಪನಿಷತ್ತಿನಲ್ಲಿ ಸುಂದರವಾಗಿ ವರ್ಣಿಸಲಾಗಿದೆ.
ಕೆಲವು ವೇಳೆ ಅವಿದ್ಯೆಯ ಅಥವಾ ಅಜ್ಞಾನದ ಕಾರಣವಾಗಿ ಪರಮ ಸತ್ಯನು ಮೂಲಭೂತವಾಗಿ ನಿರಾಕಾರನೆಂದು ವ್ಯಕ್ತಿಯು ಒಪ್ಪುತ್ತಾನೆ ಎಂದು ನಿಶ್ಶತ್ತಿನಲ್ಲಿ ಹೇಳಿದೆ. ಆದರೆ ವಾಸ್ತವವಾಗಿ ಭಕ್ತಿ ಸೇವೆಯ ಬೆಳವಣಿಗೆಯ ಪ್ರಮಾಣಕ್ಕೆ ತಕ್ಕಂತೆ ನಿರಾಕಾರ ಮತ್ತು ಸಾಕ್ಷಾತ್ಕಾರಗಳು ರೂಪುಗೊಳ್ಳುತ್ತವೆ. ಭಕ್ತಿ ಸೇವೆಯಲ್ಲಿ ನಾವು ಹೆಚ್ಚಾಗಿ ಬೆಳೆಸಿಕೊಂಡಷ್ಟು ನಾವು ಹೆಚ್ಚಾಗಿ ಪರಮ ಸತ್ಯನ ಹತ್ತಿರಕ್ಕೆ ಹೋಗುತ್ತೇವೆ. ಮೊದಲು ನಾವು ಪರಮ ಸತ್ಯನನ್ನು ದೂರದಿಂದ ಸಾಕ್ಷಾತ್ಕರಿಸಿಕೊಂಡಾಗ ಅವನು ನಿರಾಕಾರನಾಗಿ ಪ್ರಕಟವಾಗುತ್ತಾನೆ. ಸಾಮಾನ್ಯವಾಗಿ ಅವಿದ್ಯಾಶಕ್ತಿಯು ಅಥವಾ ಮಾಯಾಶಕ್ತಿಯ ಪ್ರಭಾವದಲ್ಲಿರುವ ಜನರಿಗೆ ಜ್ಞಾನವೂ ಇರುವುದಿಲ್ಲ, ಭಕ್ತಿಯೂ ಇರುವುದಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಪ್ರಗತಿ ಸಾಧಿಸಿದ ವ್ಯಕ್ತಿಯು ಆದ್ದರಿಂದಲೇ ಇವನನ್ನು ಜ್ಞಾನಿ ಎಂದು ಕರೆಯುತ್ತಾರೆ, ಇನ್ನು ಮುಂದೆ ಹೋಗುತ್ತಾನೆ. ಇವನು ಜ್ಞಾನಮಿಶ್ರ ಭಕ್ತ ಎಂಬ ವರ್ಗದಲ್ಲಿ ಸೇರುತ್ತಾನೆ. ಆದರೆ ಈ ಭಕ್ತನ ಪ್ರೇಮವು ಅನುಭವಜನ್ಯ ಜ್ಞಾನ ಮಿಶ್ರಿತವಾಗಿರುತ್ತದೆ. ಇನ್ನು ಮುಂದುವರೆದರೆ ಪರಮ ಸತ್ಯವೆನ್ನುವವನು ನಾನಾ ಬಗೆಯ ಶಕ್ತಿಗಳಿಂದ ಕೂಡಿರುವ ಪುರುಷ ಎಂದು ತಿಳಿಯುತ್ತಾನೆ. ಮುಂದುವರೆದ ಭಕ್ತನು ಭಗವಂತನನ್ನು, ಅವನ ಸೃಷ್ಟಿಶಕ್ತಿಯನ್ನು ಅರಿಯಬಲ್ಲನು. ಪರಮ ಸತ್ಯನ ಸೃಷ್ಟಿಯು ಶಕ್ತಿಯ ಅಸ್ತಿತ್ವವನ್ನು ಒಪ್ಪಿದ ಕೂಡಲೇ ದೇವೋತ್ತಮ ಪರಮ ಪುರುಷನ ಷಡೈಶ್ವರ್ಯ ಅರ್ಥವಾಗುತ್ತದೆ. ಇನ್ನು ಹೆಚ್ಚು ಮುಂದುವರೆದ, ಅಂದರೆ ಇಲ್ಲಿ ಕಾಣ್ತಿಲ್ಲ ಪ್ರಭುಜಿ, ಪರಿಷತ್ತಿನ ಅಂತಾನೆ ಜ್ಞಾನ ಪಡೆದ ಭಕ್ತರು ಭಗವಂತನ ದಿವ್ಯಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೆಲೆಯಲ್ಲಿರುವವರು ಮಾತ್ರ ದಿವ್ಯಾನಂದವನ್ನು ಪೂರ್ಣವಾಗಿ ಅನುಭವಿಸಬಲ್ಲರು. ಈ ಸಂದರ್ಭದಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಗಮ್ಯಸ್ಥಾನವನ್ನು ಸಮೀಪಿಸುತ್ತಿರುವ ವ್ಯಕ್ತಿಯ ಉದಾಹರಣೆಯನ್ನು ಕೊಡುತ್ತಾರೆ. ಅವನು ತನ್ನ ಊರು ಸಮೀಪಿಸುತ್ತಿರುವಂತೆ ದೂರದಿಂದಲೇ ತನ್ನ ಗಮ್ಯಸ್ಥಾನವನ್ನು ನೋಡುತ್ತಾನೆ. ನಾವು ನಗರವೊಂದನ್ನು ದೂರದಿಂದ ನೋಡುವಂತೆ ಆ ಸಮಯದಲ್ಲಿ ಆ ನಗರವು ದೂರದಲ್ಲಿದೆ ಎಂಬುದು ಮಾತ್ರ ಅವನಿಗೆ ಗೊತ್ತಾಗುತ್ತದೆ. ಆಮೇಲೆ ಇನ್ನು ಸ್ವಲ್ಪ ಹತ್ತಿರ ಹೋದಾಗ ಅವನು ಗೋಪುರಗಳನ್ನು, ಬಾವುಟಗಳನ್ನು ನೋಡುತ್ತಾನೆ. ನಗರವನ್ನು ಪ್ರವೇಶಿಸಿದೊಡನೆಯೇ ಅವನು ನಾನಾ ಹಾದಿ ಬೀದಿಗಳು, ಉದ್ಯಾನವನಗಳು, ಸರೋವರಗಳು, ಅಂಗಡಿ ಮುಂಗಟ್ಟುಗಳು ಮತ್ತು ಅಲ್ಲಿ ವ್ಯಾಪಾರ ಮಾಡುತ್ತಿರುವ ಜನಗಳು ಎಲ್ಲವನ್ನೂ ನೋಡುತ್ತಾನೆ. ಅವನು ಬಗೆಯ ಚಿತ್ರಮಂದಿರಗಳನ್ನು, ಕುಣಿತಗಳನ್ನು, ಹರ್ಷೋಲ್ಲಾಸಗಳನ್ನು ನೋಡುತ್ತಾನೆ. ಒಬ್ಬ ವ್ಯಕ್ತಿಯು ನಿಜವಾಗಿ ನಗರವನ್ನು ಒಳಹೊಕ್ಕು ಆ ನಗರದ ಚಟುವಟಿಕೆಗಳನ್ನು ಸ್ವತಃ ನೋಡಿದಾಗ ಸಂತುಷ್ಟನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्णा चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. यस्मिन् विरुद्ध गतयो ह्यनिशं पतन्ति विद्यादयो विविध शक्तय आनुपूर्व्यात् तद्ब्रह्म विश्वभवमेकमनन्तम् आद्यम् आनन्दमात्रम् अविकारम् अहं प्रपद्ये. ಪ್ರಿಯ ಪ್ರಭುವೇ, ನಿನ್ನ ನಿರಾಕಾರ ಬ್ರಹ್ಮ ಸ್ವರೂಪದಲ್ಲಿ ಯಾವಾಗಲೂ ಪರಸ್ಪರ ವಿರುದ್ಧವಾದ ಎರಡು ಅಂಶಗಳಿವೆ, ಜ್ಞಾನ ಮತ್ತು ಅಜ್ಞಾನ. ನಿನ್ನ ನಾನಾ ಬಗೆಯ ಶಕ್ತಿಗಳು ಸತತವಾಗಿ ಪ್ರಕಟವಾಗುತ್ತಿರುತ್ತವೆ. ಅಖಂಡವೂ, ಮೂಲವೂ, ನಿರಾಕಾರವೂ, ಅಪರಿಮಿತವೂ, ಆನಂದಮಯವೂ ಆದ ನಿರಾಕಾರ ಬ್ರಹ್ಮನು ಭೌತಿಕ ಜಗತ್ ಕಾರಣನು.
ನೀನು ಅದೇ ನಿರಾಕಾರ ಬ್ರಹ್ಮ, ಭೌತಿಕ ಜಗತ್ ಕಾರಣ, ನೀನು ಅದೇ ನಿರಾಕಾರ ಬ್ರಹ್ಮನಾದ್ದರಿಂದ ನಿನಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಸೊ ಧ್ರುವ ಮಹಾರಾಜರಿಗೆ ಪರಿಪೂರ್ಣ ಸಾಕ್ಷಾತ್ಕಾರ. ಸೊ ಆಧ್ಯಾತ್ಮಿಕವಾದಿಗಳು, ಬ್ರಹ್ಮವಾದಿಗಳು, ಪರಮಾತ್ಮವಾದಿಗಳು, ಭಕ್ತರು ಇದ್ದಾರೆ. ಆದರೆ ಅಂತಿಮ ಹಂತ ಭಕ್ತರು ಮುಟ್ಟುವ ಹಂತ. ಸೊ ಧ್ರುವ ಮಹಾರಾಜರು ಶುದ್ಧ ಭಕ್ತರಾದ್ರಿಂದ ಅವರಿಗೆ ಪರಿಪೂರ್ಣ ಸಾಕ್ಷಾತ್ಕಾರ. ಭಾಗವತ ಹೇಳುತ್ತೆ, ವದಂತಿ ತತ್ತತ್ವವಿದ ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ವದಂತಿ ಹೇಳ್ತಾರೆ, ಯಾರು ಹೇಳೋರು? ತತ್ವವಿದಂ ತತ್ವಂ, ತತ್ವವಿತ್, ಯಾರು ತತ್ವ ಪರಮಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಸಾಕ್ಷಾತ್ಕರಿಸಿಕೊಂಡಿದ್ದಾರೆ, ತತ್ವವಿತ್. ವದಂತಿ ತತ್ವವಿದಂ ತತ್ವಂ, ತತ್ವಂ ಭಗವಂತನ ತತ್ವ, ಪರಮಸತ್ಯ ತತ್ವ, ಈ ಸತ್ಯವನ್ನು ಅರ್ಥ ಮಾಡ್ಕೊಂಡವರು ಏನ್ ಹೇಳ್ತಾರೆ? ಯದ್ ಜ್ಞಾನಂ ಅದ್ವಯಂ. ಸೊ ಅದು ಅಲ್ಲಿ ಎರಡು ಇಲ್ಲ, ಅಲ್ಲಿ ಒಂದು ಜ್ಞಾನ, ಪರಿಪೂರ್ಣ ಜ್ಞಾನ, ಯಜ್ ಜ್ಞಾನಂ ಅದ್ವಯಂ. ಆದರೂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಸೊ ಅದನ್ನ ಮೊದಲಿಗೆ ಬ್ರಹ್ಮ ಸಾಕ್ಷಾತ್ಕಾರ, ನಂತರ ಪರಮಾತ್ಮನ ಸಾಕ್ಷಾತ್ಕಾರ, ನಂತರ ಭಗವಾನ್ ಪೂರ್ಣ ಪುರುಷೋತ್ತಮ ಭಗವಾನ್ ಸಾಕಾರ ರೂಪ, ಅದರ ಸಾಕ್ಷಾತ್ಕಾರ. ಸೊ ಧ್ರುವ ಮಹಾರಾಜರಿಗೆ ಈಗ ಸಂಪೂರ್ಣ ಸಾಕ್ಷಾತ್ಕಾರ ಆದ್ದರಿಂದ, ಸೊ ಸಂಪೂರ್ಣವಾಗಿ ತಿಳಿದ್ರೆ ಅಲ್ಪವೂ ಕೂಡ ತಿಳಿಯುತ್ತೆ. ಸೊ ಅಲ್ಪ ತಿಳಿದಿದ್ರೆ, ಸ್ವಲ್ಪ ತಿಳಿದ್ರೆ ನಮ್ಗೆ ಎಲ್ಲವೂ ತಿಳಿದಿದೆ ಅಂತ ಹೇಳಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಒಂದು ಸಪೋಸ್ ಗಣಿತಶಾಸ್ತ್ರ, ಆ ವ್ಯಕ್ತಿ ಅದರಲ್ಲಿ PhD ಇನ್ ಮ್ಯಾಥಮ್ಯಾಟಿಕ್ಸ್, ಇಲ್ಲ PhD ಇನ್ ಫಿಸಿಕ್ಸ್, ಎಷ್ಟು ಇದಿದೆ, ಅವನು ತಿಳಿದಿದ್ರೆ ಆ ವ್ಯಕ್ತಿ ಫಸ್ಟ್ ಕ್ಲಾಸ್ ಹುಡುಗನಿಗೆ ಓದೋ ಒಂದು ಗಣಿತಶಾಸ್ತ್ರನೂ ಹೇಳ್ಕೊಡ್ಬೋದು, ಹೈಸ್ಕೂಲ್ ಇರೋದು ಹೇಳ್ಕೊಡ್ಬೋದು, ಕಾಲೇಜ್ ಲೆವೆಲ್ಲು ಹೇಳ್ಕೊಡ್ಬೋದು, ಪದವಿ ಪೂರ್ವ ಮತ್ತೆ ನೆಕ್ಸ್ಟ್ ಡಿಗ್ರಿ ಅಲ್ಲೂ ಕೂಡ ಹೇಳ್ಕೊಡ್ಬೋದು. ಯಾಕಂದ್ರೆ ಆ ವ್ಯಕ್ತಿ ಆ ಶಾಸ್ತ್ರದಲ್ಲಿ ಸಂಪೂರ್ಣ ಜ್ಞಾನ ಪಡೆದಿದ್ದಾನೆ. ಸೊ ಹಾಗಾಗಿ ಅವನು LKG ಮಕ್ಕಳಿಗೂ ಹೇಳ್ಕೊಡ್ಬೋದು, ಫಸ್ಟ್ ಟೈಮ್ ಮಕ್ಕಳಿಗೂ ಹೇಳ್ಕೊಡೋದು, 5ನೇ ಕ್ಲಾಸು 10ನೇ ಕ್ಲಾಸು PUC ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲರಿಗೂ ಹೇಳ್ಕೊಡ್ಬೋದು. ಆದ್ರೆ ಆ ವ್ಯಕ್ತಿ, ಒಬ್ಬ ವ್ಯಕ್ತಿ PhD ಮಾಡಿಲ್ಲ ಇನ್ನ, ಆ ವ್ಯಕ್ತಿ ಕೇವಲ ಗ್ರಾಜುಯೇಷನ್ ಮಾಡಿ BSc ಮ್ಯಾಥಮ್ಯಾಟಿಕ್ಸ್, BSc ಫಿಸಿಕ್ಸ್, ಆ ವ್ಯಕ್ತಿನೂ ಹೇಳ್ಕೊಡ್ಬೋದು, ಮಕ್ಕಳಿಗೆ ಹೇಳ್ಕೊಡ್ಬೋದು, ನೋ ಪ್ರಾಬ್ಲಮ್. ಸ್ಕೂಲು ಕಾಲೇಜ್ ಹೇಳ್ಕೊಡ್ಬೋದು. ಆದ್ರೆ ಮತ್ತೆ ಅವ್ರ ಮೇಲಾಗ್ತಾ ಎಷ್ಟು ಹೇಳ್ಕೊಡ್ಬೋದು. ಇವಾಗ ಅವ್ರು BSc ಅವರು ಕೂಡ ಹೇಳಕ್ಕಾಗುತ್ತೆ, ಇನ್ನು ಅವ್ರಿಗೆ ಇನ್ನು ಇವಾಗ ಕಲ್ತಿದ್ದಾರೆ ಅಷ್ಟೇ. MSc ಅವ್ರಿಗೆ ಹೇಳಕ್ಕಾಗಲ್ಲ, PhD ಅವ್ರಿಗೆ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಕೆಳ ಹಂತದಲ್ಲಿ ಇದ್ದಾರೆ. ಆದರೂ ಕೂಡ ಗಣಿತಶಾಸ್ತ್ರದಲ್ಲಿ ಅವರು ಕೂಡ ಕಲ್ತ್ಕೊಂಡಿದ್ದಾರೆ. ಲೋವರ್ ಮ್ಯಾಥಮ್ಯಾಟಿಕ್ಸ್, ಹೈಯರ್ ಮ್ಯಾಥಮ್ಯಾಟಿಕ್ಸ್, ಕೆಳಗ ಮಟ್ಟದ ಗಣಿತಶಾಸ್ತ್ರ, ಮೇಲ್ಮಟ್ಟದ. ಸೊ ಹಾಗೆ ಗೀತೆಯಲ್ಲೂ ಕೃಷ್ಣ ಹೇಳ್ತಾರೆ, ಏನ್ ಹೇಳ್ತಾರೆ? ಯೋಗಿನಾಮಪಿ ಸರ್ವೇಶ ಮದ್ಗತೆ ನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯಯುಕ್ತ ತಮೋ ಮತಃ. ಸೊ ಹೀಗೆ ಬೇರೆ ಬೇರೆ ಯೋಗಿಗಳಿದ್ದಾರೆ, ಜ್ಞಾನ ಯೋಗಿಗಳಿದ್ದಾರೆ, ಧ್ಯಾನ ಯೋಗಿಗಳಿದ್ದಾರೆ. ಆದ್ರೆ ಭಕ್ತಿ ಯೋಗಿಗಳಂದ್ರೆ ಅವರು ಶ್ರೇಷ್ಠ. ಸೊ ಕೃಷ್ಣನು ಭಗವದ್ಗೀತೆಯಲ್ಲಿ ಕೂಡ ಇಲ್ಲಿ ಈ ಮಾತನ್ನೇ ಹೇಳ್ತಾರೆ. ಅದು ಪರಿಪೂರ್ಣ ಸಾಕ್ಷಾತ್ಕಾರ, ಭಕ್ತರು ಪಡೆಯುವ ಸಂಪೂರ್ಣ ಸಾಕ್ಷಾತ್ಕಾರ. ಧ್ರುವ ಮಹಾರಾಜರಿಗೆ ಆ ಉತ್ತಮೋತ್ತಮ ಆ ಮಟ್ಟದಲ್ಲಿ ಅವ್ರು ಇರೋದ್ರಿಂದ ಅವರಿಗೆ ಇವಾಗ ಬೇರೆ ಜ್ಞಾನನೂ ಇದೆ. ಬ್ರಹ್ಮ ಜ್ಞಾನ ಇದೆ, ಪರಮಾತ್ಮ ಜ್ಞಾನ ಇದೆ, ಮತ್ತೆ ಭಗವಾನ್ ವ್ಯಕ್ತಿ ಅಂತ ಹಿಂದೆ ನಾವು ಕೇಳಿದ ಶ್ಲೋಕಗಳಲ್ಲಿ, ನೀನೇ ಆ ವ್ಯಕ್ತಿ ಗರ್ಭೋದಕ ವಿಷ್ಣು, ನೀನೇ ಆ ವ್ಯಕ್ತಿ ಮಹಾವಿಷ್ಣು, ನೀನೇ ಆ ದಿವ್ಯ ಲೀಲೆಗಳನ್ನು ಮಾಡೋ ವ್ಯಕ್ತಿ. ಸೊ ಅಂತ ಭಗವಂತನಿಗೆ ಅವ್ರು ಹೇಳ್ತಾರೆ. ಈಗ ಇಲ್ಲಿ ಹೇಳ್ತಾ ಇರೋದು, ನೀನೇ ಈ ಬ್ರಹ್ಮಜ್ಯೋತಿ ಕೂಡ ಅಂತ ಹೇಳ್ತಾರೆ. ಯಾಕಂದ್ರೆ ಕೃಷ್ಣನ ಬಿಟ್ಟು ಇನ್ನೂ ಅಸ್ತಿತ್ವದಲ್ಲಿಲ್ಲ. ಕೃಷ್ಣ ಒಂದೇ, ಏಕ ಅಂತ, ಅದ್ವೈತ ಅಂತ ಹೇಳ್ತಾರೆ. ನಿಜವಾದ ಅದ್ವೈತ ಏನು ಅಂದ್ರೆ ಕೃಷ್ಣನ ಒಂದೇ ಸತ್ಯ, ಪರಮ ಸತ್ಯ. ಎಲ್ಲವೂ ಕೂಡ ಕೃಷ್ಣನ ಆ ಪರಮ ಸತ್ಯದ ಅಭಿವ್ಯಕ್ತಿಗಳು. ಸೊ ಅದು ನಿಜವಾದ ಅದ್ವೈತ ತತ್ವ. ಸೊ ಬಹಳ ಜನ ಅದ್ವೈತ ತತ್ವ ಅಂತ ತಿಳ್ಕೊಳ್ತಾರೆ. ಕರೆಕ್ಟ್ ಅದ್ವೈತ ತತ್ವ ಯಾವ ಅರ್ಥದಲ್ಲಿ ಕರೆಕ್ಟ್ ಅಂದ್ರೆ ಕೃಷ್ಣನ ಒಂದೇ ಪರಮ ಸತ್ಯ, ಕೃಷ್ಣ ಒಂದೇ ಅಸ್ತಿತ್ವದಲ್ಲಿರೋದು, ಇನ್ನೇನು ಇಲ್ಲ. ಭಾಗವತ ಚತುಶ್ಲೋಕಿ ಭಾಗವತ ಕೃಷ್ಣ ಹೇಳೋದು, ಬ್ರಹ್ಮ ನೀನು ತಿಳಿದುಕೋ, ನನ್ನ ಬಿಟ್ಟು ಇನ್ನೇನಾದ್ರು ಅಸ್ತಿತ್ವ ಇದೆ ಅಂದ್ರೆ ಅದು ಮಾಯೆ, ಅದು ನಿಜವಾದ ಅದು ಸತ್ಯ ಅಲ್ಲ, ಅದು ತಾತ್ಕಾಲಿಕ ಸತ್ಯ ಆಗಿರ್ಬೋದು ಅಷ್ಟೇ. ಅದು ನಾನು ಪರಮ ಸತ್ಯ. ಸೊ ನಾನು ಶಾಶ್ವತ, ಇನ್ನೆಲ್ಲವೂ ಕೂಡ ನನಗೆ ಆಧಾರಿತವಾಗಿದೆ. ಅದು ಅಹಂ ಸರ್ವಸ್ಯ ಪ್ರಭವೋ, ಎಲ್ಲವೂ ನನ್ನಿಂದ ಬರ್ತಾ ಇದೆ, ನಾನೇ ಮೂಲ ಎಲ್ಲದಕ್ಕೂ. ಮತ್ತಃ ಪರತರಂ ನ ಅನ್ಯತ್, ನನ್ನ ಮೇಲೆ ಇನ್ನೇನು ಇಲ್ಲ, ಇನ್ನೇನು ಅಸ್ತಿತ್ವದಲ್ಲಿ ಇಲ್ಲ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ,
ಭಾಗವತದಲ್ಲಿ ಭಗವಂತನು ಹೇಳ್ತಾನೆ. ಸೊ ಹೀಗೆ ಭಗವಂತನು ಮೂಲತಃ ಅವನು ವ್ಯಕ್ತಿ, ಅವನು ದಿವ್ಯವಾದ ವ್ಯಕ್ತಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ದಿವ್ಯವಾದ ವ್ಯಕ್ತಿ. ಆ ಸಾಕ್ಷಾತ್ಕಾರ ಪರಿಪೂರ್ಣ ಸಾಕ್ಷಾತ್ಕಾರ. ಬೇರೆದು ಇದೆ ಪ್ರಾರಂಭ ಹಂತದಲ್ಲಿ. ಇಲ್ಲಿ ಬಹಳ ಚೆನ್ನಾಗಿ ಇಲ್ಲಿ ಒಂದು ಉದಾಹರಣೆ ಮೂಲಕ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಹೇಳ್ತಾ ಇರೋದು. ನಾವು ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಎಲ್ಲೋ ದೂರ ಹೋಗ್ಬಿಟ್ಟಿದ್ದೇವೆ. ಸೊ ಈಗ ವಾಪಸ್ ಮತ್ತೆ ನಮ್ಮ ಊರಿಗೆ ಬರ್ತಾ ಇದ್ದೇವೆ. ನಾವು ದೂರ ಬರ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಒಬ್ರು ಫ್ಲೈಟ್ ಅಲ್ಲಿ ಬರ್ಬೋದು, ಒಬ್ರು ಟ್ರೈನಲ್ಲಿ ಬರ್ಬೋದು, ಒಬ್ರು ಬಸ್ಸಲ್ಲಿ ಬರ್ಬೋದು, ಏನಾದ್ರು ಬರ್ತೇವೆ. ದೂರದಿಂದಾನೇ ನಮಗೆ ಕಾಣುತ್ತೆ, ಓ ಆ ಊರು ನಮ್ಮ ಊರು ನಮ್ಮ ಊರು. ಇಲ್ಲ ಫ್ಲೈಟ್ ಅಲ್ಲಿ ಬಂದು ದೂರದಲ್ಲಿ ಕಾಣುತ್ತೆ, ಓ ಇದು ಬೆಂಗಳೂರು ಸಿಟಿ ಅಂತ ನೀವು ನೋಡ್ಬೋದು. ನೀವು ಮೇಲಿಂದನೇ ಎಲ್ಲ ಕಾಣುತ್ತಿದ್ರೆ ಏನ್ ಕಾಣುತ್ತೆ? ತುಂಬಾ ಒಂದು ಮೋಡ ಮಂಜು ಇದ್ರು ಕಾಣುತ್ತೆ ಅಷ್ಟೇ. ಯಾಕೆ ದೂರದಿಂದ ನೋಡ್ತಾ ಇದೆ. ಇನ್ನ ಪರ್ಟಿಕ್ಯುಲರ್ ನೀವೇನಾದ್ರು ಬೆಟ್ಟಗಳು ಎಲ್ಲ ನೋಡಿದಾಗ ದೂರದಲ್ಲಿ ಗೊತ್ತು ನಿಮ್ಗೆ ಆ ಬೆಟ್ಟದ ಹೆಚ್ಚೆ ನಮ್ಮ ಊರು, ನಮ್ಮ ಸ್ಥಳ ಇದೆ. ಆದ್ರೆ ಅಲ್ಲೆಲ್ಲ ಮಂಜು ಮೋಡಗಳು ಆತರ ಕಾಣುತ್ತೆ. ಎಲ್ಲ ಏನೋ ಒಂದು ವೈವಿಧ್ಯಮತೆ ಇಲ್ಲ ತರ ಕಾಣುತ್ತೆ, ಎಲ್ಲ ಒಂದೇ ರೀತಿ ಕಾಣುತ್ತೆ. ಆದ್ರೆ ಹತ್ರ ಬಂದಾಗ ನಿಮ್ಗೆ ಏನ್ ಕಾಣುತ್ತೆ? ನಿಮ್ಗೆ ಹತ್ರ ಬಂದಾಗ ಅಯ್ಯೋ ಇಲ್ಲಿ ಎಷ್ಟೊಂದು ಇಲ್ಲಿ ಹೇಳಿದಾಗ ಇಲ್ಲಿ ಊರಿನ ಹತ್ರ ಬಂದಾಗ, ಓ ಅಲ್ಲಿ ನಗರದೊಳಗೆ ಉದ್ಯಾನವನವಿದೆ, ಅಲ್ಲೊಂದು ಕೆರೆ ಸರೋವರ ಇದೆ, ಅಲ್ಲೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ, ಅಲ್ಲಿ ರಸ್ತೆಗಳಿದೆ, ಹೆದ್ದಾರಿಗಳಿದೆ, ಹೈವೇಸ್, ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿದೆ, ಸ್ಕೈ ಸ್ಕ್ರೇಪರ್ಸ್. ಸೊ ನೀವು ಹತ್ರ ಬಂದಾಗ ಸ್ವಲ್ಪ ಸ್ವಲ್ಪ ಹೆಚ್ಚು ಕಾಣುತ್ತೆ. ಅದು ಕೂಡ ಏನೋ ದೊಡ್ಡ ದೊಡ್ಡ ಸ್ಕೈ ಸ್ಕ್ರೇಪರ್ ಕೂಡ ಒಂದು ಬೆಂಕಿ ಪೊಟ್ಟಣಗಳ ತರ ಕಾಣುತ್ತೆ, ಮ್ಯಾಚ್ ಬಾಕ್ಸಸ್. ದೂರದಕ್ಕೆ ಮೇಲಿಂದ ನೀವು ಫ್ಲೈಟ್ ಅಲ್ಲಿ ಬರ್ತಾ ಇದ್ರೆ, ಸಪೋಸ್ ನೀವು ಇಲ್ಲ ದೂರಿನೆಲ್ಲ ಬರ್ತಾ ಇದ್ರೆ, ಅದೇನೋ ಒಂದು ದೊಡ್ಡ ಏನೋ ಒಂದು ಇದು, ಅದಷ್ಟು ಅದರ ಇದು ಡೀಟೇಲ್ ಕಾಣೋದಿಲ್ಲ. ಆದ್ರೆ ಹತ್ರ ಇನ್ನ ಬಂದ್ರೆ ನೀವು ಇಲ್ಲ ಲ್ಯಾಂಡ್ ಆಗಿ ಮತ್ತೆ ನೀವು ಏರ್ಪೋರ್ಟ್ ಹೊರಗೆ ಬಂದು, ಇಲ್ಲಾಂದ್ರೆ ನಿಮ್ಮ ರೈಲ್ವೆ ಸ್ಟೇಷನ್ ಬಸ್ ಸ್ಟೇಷನ್ ಹೊರಗೆ ಬಂದ್ರು, ಅವಾಗ ನಿಮ್ಗೆ ಎಲ್ಲ ಡೀಟೇಲ್ ಕಾಣಿಸುತ್ತೆ. ಅಂಗಡಿಗಳು ಕಾಣುತ್ತೆ, ಓ ಇಲ್ಲಿ ಒಂದು ಸಿನಿಮಾ ಹಾಲ್, ಸೊ ಅದು ಕೂಡ ಪ್ರಭುಪಾದ ಹೇಳ್ತಾರೆ, ಸಿನಿಮಾ ಹಾಲ್ ಇದೆ ಇಲ್ಲಿ, ಅದು ಕಾಣುತ್ತೆ. ಏನೇ ನಾವು ಯೋಚನೆ ಮಾಡ್ಬೋದು, ಎಲ್ಲವೂ ಕೂಡ ವೈವಿಧ್ಯತೆಯಲ್ಲಿ ಕಾಣುತ್ತೆ. ಅಂದ್ರೆ ನಾವು ಹತ್ತಿರದಲ್ಲಿ ಬಂದಾಗ ಸ್ಪಷ್ಟವಾಗಿ ಕಾಣುತ್ತೆ, ದೂರದಲ್ಲಿದ್ದಾಗ ಕಾಣುತ್ತೆ. ಸೊ ಹಾಗೆ ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಿದಷ್ಟು ಮೊದಲ ಹಂತದಲ್ಲಿ ಏನಂದ್ರೆ ಏನದು ನಿರ್ವಿಶೇಷ ನಿರಾಕಾರ ಸ್ವರೂಪ ಬ್ರಹ್ಮನ್ ಅಂತ ಕಾಣಿಸುತ್ತೆ ನಮಗಷ್ಟೇ. ಬ್ರಹ್ಮ ಜ್ಯೋತಿ ಏನೋ ಒಂದು ಬೆಳಕು, ಆಧ್ಯಾತ್ಮಿಕ ಬೆಳಕು ಅಷ್ಟೇ. ಅದ್ರ ಬೆಳಕು ಹಿಂದೆ ಏನೋ ಕಾಣೋದು. ಸೊ ಹೀಗೆ ನಾವು ಇದು ಕೂಡ ಸೂರ್ಯದ ಹೋಲಿಕೆ ಕೂಡ ಕೊಡ್ತಾರೆ. ಸೂರ್ಯನ ನೋಡಿದ್ರೆ ಏನ್ ಕಾಣುತ್ತೆ? ನಮ್ಗೆ ಸೂರ್ಯ ಕಿರಣ ಕಾಣುತ್ತೆ ಅಷ್ಟೇ. ಅದು ಕೂಡ ನೋಡಕ್ಕಾಗಲ್ಲ. ಸೂರ್ಯ ಕಿರಣ ಎಷ್ಟೊತ್ತು ನೋಡ್ಬೋದು ನಾವು? ಸೂರ್ಯ ಕಿರಣ ನೋಡ್ಬೋದು ಅಂದ್ರೆ ಅದನ್ನ ಒಂದು 2 ಸೆಕೆಂಡ್, 4 ಸೆಕೆಂಡ್, 10 ಸೆಕೆಂಡ್, 20 ಸೆಕೆಂಡ್ ತುಂಬಾ ಗಂಭೀರವಾಗಿ ಸೂರ್ಯ ಕಿರಣ ಇದ್ದಾಗ ಕಣ್ಣು ನೋಡಕ್ಕೂ ಆಗಲ್ಲ. ನೋಡಿದ್ಮೇಲೆ ಸ್ವಲ್ಪ ಆದ್ಮೇಲೆ ಕಣ್ಣು ಕತ್ತಲೆ ಆಗ್ಬಿಡುತ್ತೆ, ಎಲ್ಲ ಕಪ್ ಕಾಣುತ್ತೆ. ಯಾಕಂದ್ರೆ ನಮ್ಗೆ ನೋಡೋ ಶಕ್ತಿ ಕೂಡ ಇದೆ. ಆದರೆ ಆ ಸೂರ್ಯ ಬೆಳಕಿನ ಈಚೆ ಏನಿದೆ, ಸೂರ್ಯ ಗ್ರಹ ಇದೆ, ಎಲ್ಲರಿಗೂ ಗೊತ್ತು. ಸೂರ್ಯ ಅಂತ ಒಂದು ನಕ್ಷತ್ರ, ಸೂರ್ಯ ಒಂದು ಇರೋದ್ರಿಂದ ಅದರ ಸೂರ್ಯ ಕಿರಣ ಇರೋದು. ಆದರೆ ಇನ್ನ ನೀವು ಸೂರ್ಯ ಒಳಗೆ ಪ್ರವೇಶಗೊಂಡ್ರೆ, ನಮಗೆ ಆ ಶಕ್ತಿ ಇಲ್ಲ, ಯಾವ ವಿಜ್ಞಾನಿಗಳಿಗೂ ಈ ಶಕ್ತಿ ಇಲ್ಲ. ಇವತ್ತಿರುವ ನಾವು ಆಧುನಿಕ 21ನೇ ಶತಮಾನ ನರ ಮನುಷ್ಯನಿಗೆ ಶಕ್ತಿ ಇಲ್ಲ. ಆದರೆ ಹೋಗ್ಬೋದು, ಅಲ್ಲಿಗೆ ಸೂರ್ಯ ಲೋಕಕ್ಕೆ ಹೋಗ್ಬೋದು. ಕೃಷ್ಣ ಗೀತೆಯನ್ನು ಹೇಳಿದರು, ನಾನು ಸೂರ್ಯದೇವನಿಗೆ ಹೇಳಿದೆ ಈ ಮಾತು, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವಿ. ಸೊ ಕೃಷ್ಣನಿಗೆ ಸೂರ್ಯ ಏನು ಕೃಷ್ಣನಿಗೆ, ಸೊ ಕೃಷ್ಣನು ಸೂರ್ಯ ಲೋಕ ಒಳಗೂ ಪ್ರವೇಶಗೊಂಡು ಕೃಷ್ಣನು ಅಲ್ಲೇ ಇದ್ದಾನೆ. ಕೃಷ್ಣ ಆಗ್ಲೇ ವ್ಯವಸ್ಥೆ ಅಲ್ಲಿ ಇದ್ದಾನೆ ಅವನು. ಸೊ ಅಲ್ಲಿ ಸೂರ್ಯದೇವನ ಕಾಣಿಸ್ಕೊಂಡು ಅವನಿಗೆ ಭಗವದ್ಗೀತೆ ಹೇಳೋಕೆ ಕೃಷ್ಣನ್ಗೇನ್ ಕಷ್ಟ. ಸೊ ಹೀಗೆ ಅಲ್ಲಿ ಸೂರ್ಯ ದೇವ ಇದ್ದಾನೆ. ಸೂರ್ಯದ ದೇವ ಇದ್ದಾನೆ ಅಂದ್ರೆ ಅಲ್ಲಿ ರಾಜ ಇದ್ದಾರೆ ಅಂದ್ರೆ, ಮಹಾರಾಜರಿದ್ದ ಅಂದ್ರೆ ಅಲ್ಲಿ ಏನು ಪ್ರಜೆಗಳಿಲ್ವಾ? ಅಲ್ಲೇನು ನಗರಗಳಿಲ್ವಾ? ಅಲ್ಲೇನು ಬಿಲ್ಡಿಂಗ್ಗಳಿಲ್ವಾ? ಎಲ್ಲವೂ ಇದೆ. ಇಲ್ಲಿ ನಮ್ಗೆ ಹೆಂಗೆ ಭೂಮಿಯಲ್ಲಿ ನಾವು ನೋಡ್ತಾ ಇದೀವಿ, ಎಲ್ಲ ಬಿಲ್ಡಿಂಗ್ಗಳು, ಎಲ್ಲ ರಸ್ತೆಗಳು, ಈ ಎಲ್ಲ ವಿನೋದಗಳು ಅಲ್ಲೂ ಕೂಡ ಇದೆ. ನಮ್ಗೆ ನೋಡೋ ಒಂದು ಇದಿಲ್ಲ ಅಷ್ಟೇ. ನಮಗೆ ಟೆಲಿಸ್ಕೋಪ್ ಅಲ್ಲಿ ನಾವು ದೂರದರ್ಶಕ ಏನೋ ಒಂದು ಇಟ್ಕೊಂಡ್ಬಿಟ್ಟು ಒಂದು ಚಿಕ್ಕ ಮಕ್ಕಳು ಆಟದಂತ ನಾವು ಸೂರ್ಯದಲ್ಲಿ ಏನಾಗುತ್ತೆ ಅಂತ ನೋಡಕ್ಕಾಗಲ್ಲ. ಇಲ್ಲ, ನಮ್ಗೆ ಶಕ್ತಿ ಇದ್ರೆ ಅದನ್ನ ನೋಡ್ಲೂಬಹುದು, ಅಲ್ಲಿ ಒಳಗೆ ಪ್ರವೇಶಗೊಳ್ಳಬಹುದು. ಆ ಶಕ್ತಿ ಇಲ್ಲ ನಮ್ಗೆ. ಸೊ ಆದ್ರೆ ಅಲ್ಲಿದೆ. ಆದ್ರೆ ಹೊರಗಿಂದ ನೋಡಿದಾಗ ಅದೇನು ಇಲ್ಲ. ಸೌರಶಕ್ತಿ ಎಲ್ಲ ವ್ಯಾಪಕವಾಗಿದೆ. ಎಲ್ಲ ಲೋಕಗಳನ್ನ ತನ್ನ ಹಿಡಿತದಿಂದ, ಗ್ರಾವಿಟೇಷನ್ ಫೋರ್ಸ್ ಇಂದ ಎಲ್ಲ ಲೋಕಗಳನ್ನ ಹಿಡ್ಕೊಂಡಿದೆ. ಆ ರೀತಿ ಕೂಡ ಹೇಳ್ತೇವೆ ನಾವು. ಅದೇ ಅದ್ರೊಳಗೇನಿದೆ ಗೊತ್ತಿಲ್ಲ. ಸೊ ಇದು ಪ್ರಾರಂಭಿಕ ಅಧ್ಯಯನ ಮಾಡೋದು, ಸೂರ್ಯನ ಅಧ್ಯಯನ ಮಾಡೋ ವ್ಯಕ್ತಿ. ಇನ್ನ ಸ್ವಲ್ಪ ಹೆಚ್ಚಾದ್ರೆ ಸೂರ್ಯ ಲೋಕಕ್ಕೂ ಪ್ರವೇಶ ಮಾಡ್ಬೋದು. ಇನ್ನ ಹೆಚ್ಚಾದ್ರೆ ಅಲ್ಲಿ ಹೋಗಿ ವಾಸ ಮಾಡ್ಬೋದು.
ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜ್ಞಾನ ಕೂಡ ಮೊದಲಿಗೆ ನಾವು ಪ್ರಾರಂಭ ಮಾಡಿದಾಗ ನಮಗೆ ಅಯ್ಯೋ ದೇವರು ಅಂದ್ರೆ ಎಲ್ಲವೂ ದೇವ್ರೆ, ಯಥೋಮ ತಥೋಪತ್, ಏನ್ ನಂಬಿದ್ರು ನೀವು ದೇವ್ರೆ. ಅದು ಕರೆಕ್ಟು, ಎಲ್ಲವೂ ದೇವರ ಶಕ್ತಿಯೇ, ಕೃಷ್ಣನ ಶಕ್ತಿಯೇ, ಸೂರ್ಯ ಶಕ್ತಿಯೇ ಎಲ್ಲ. ಸೂರ್ಯ ಶಕ್ತಿಯಿಂದಲೇ ನಿಮಗೆ ಎಲ್ಲ ಗಿಡ ಮರಗಳು ಬೆಳೀತಾ ಇರೋದು, ಎಲ್ಲ ಇಲ್ಲಿ ಪ್ರತಿನಿತ್ಯದ ಚಟುವಟಿಕೆಗಳು ನಡೀತಾ ಇರೋದು. ಸೂರ್ಯ ಶಕ್ತಿಯಲ್ಲಿ ಏನು ನಡೆಯೋದಿಲ್ಲ, ಕರೆಕ್ಟ್, ಅದು ಸರಿ ಮಾತದು. ಆದರೆ ಸೂರ್ಯಶಕ್ತಿ ಎಲ್ಲಿಂದ ಬಂತು? ಸೂರ್ಯಶಕ್ತಿ ಬಂದದ್ದು ಸೂರ್ಯದಿಂದ ಬಂದದ್ದು. ಅದೇ ರೀತಿ ನಿರಾಕಾರ ಬ್ರಹ್ಮನ್ ಅಂದರೆ ಹೌದು, ಆದರೆ ಇದರಿಂದ ಯಾರಿದ್ದಾರೆ? ಇದರಿಂದಲೇ ಕೃಷ್ಣ ಇದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ ನಮಗೆ? ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಈ ಬ್ರಹ್ಮಜ್ಯೋತಿ ಏನಿದೆ ಅದಕ್ಕೆ ಪ್ರತಿಷ್ಠೆ, ಅದಕ್ಕೆ ಆಧಾರ ಅದು ನಾನೇ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಸೊ ಬ್ರಹ್ಮ ಸಂಹಿತೆ, ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟೀಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ ಬ್ರಹ್ಮ ನಿಷ್ಕಲಂ ಅನಂತಮಶೇಷ ಭೂತಂ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ ಅಶೇಷ ತೇಜಂ. ಸೊ ಯಸ್ಯ ಪ್ರಭಾ ಪ್ರಭವತು, ಪ್ರಭಾ, ಸೊ ಕೃಷ್ಣನ ದೇಹದ ಪ್ರಭೆ, ಅವನ ಆಕ್ಚುಲಿ ಕೃಷ್ಣನ ಯಾವಾಗ ಕೃಷ್ಣನ ನಾರಾಯಣನು ಕಾಣಿಸ್ಕೊಳ್ತಾನೋ ದೇವತೆಗಳಾಗ್ಬೋದು, ಭಕ್ತರಾಗ್ಬೋದು, ಇವರೇನು ಕಾಣೋದಿಲ್ಲ ಅವರಿಗೆ. ಹೇಗೆ ಈಗ ಸೂರ್ಯ ಬಂದ್ರೆ ಸೂರ್ಯ ಕಿರಣಗಳು ನಮ್ಗೇನು ಕಾಣೋದಿಲ್ಲ, ನಾವು ಕಣ್ಣಿಗೆ ಮುಚ್ಕೊಂಡು ಸೂರ್ಯನ ಸ್ವಲ್ಪ ಆಚೆ ಈಚೆ ನೋಡೋಣ ಅಂತ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ಆಕ್ಚುಲಿ ಕೃಷ್ಣ ಯಾವಾಗ ಬರ್ತಾರೆ. ಇವಾಗ ದಕ್ಷ ಯಜ್ಞ ನಾವು ಕೇಳಿದ್ವಿ ಕೆಲವು ಅಧ್ಯಾಯಗಳ ಹಿಂದೆ, ದೇವತೆಗಳಿಗೆ ಕೃಷ್ಣ ಕಾಣಲಿಲ್ಲ. ಮತ್ತೆ ಕೃಷ್ಣನು ಸ್ವಲ್ಪ ಅವನ ಇದನ್ನು ಆ ಪ್ರಭೆಯನ್ನು ಕಡಿಮೆ ಮಾಡಿದಾಗ ಅವಾಗ ಎಲ್ಲರೂ ಅವನನ್ನು ನೋಡ್ಬೋದು, ಅವನ ಸುಂದರ ರೂಪವನ್ನು ನೋಡ್ಬೋದು. ಇಲ್ಲಾಂದ್ರೆ ಕೃಷ್ಣ ಕಾಣೋದಿಲ್ಲ ನಮ್ಗೆ. ಕೃಷ್ಣ ಬಂದ್ರು ಕೂಡ ಕೃಷ್ಣ ನೋಡಕ್ಕಾಗಲ್ಲ ನಮ್ಗೆ. ಕೃಷ್ಣ ಅಷ್ಟು ಇದರಿಂದ, ಅಷ್ಟು ಬೆಳಕು, ಅಷ್ಟು ಪ್ರಭೆಯಿಂದ ತುಂಬಿಕೊಂಡು ಎಲ್ಲ ಬ್ರಹ್ಮಜ್ಯೋತಿಯ ಕಾರಣ. ಕೃಷ್ಣನು ಅದನ್ನು ಮುಚ್ಚಿಸಿ ನಮ್ಗೆ ಕಾಣಿಸಿದ್ರೆ ಕಾಣುತ್ತೆ. ಅದಕ್ಕೆ ಈಶೋಪನಿಷದಲ್ಲಿ ಹೇಳೋದು, ಹಿರಣ್ಯಮಯನ ಪಾತ್ರೇಣ ಸತ್ಯಸ್ಯಾಪಿ ಹಿತ ಮುಖಂ ಪೂಷನ್ ತದ್ ಅಪಾವೃಣು. ಸೊ ಏನ್ ಹೇಳೋದು? ಅದು ಭಕ್ತರು ಪ್ರಾರ್ಥನೆ ಮಾಡೋದು, ಓ ಭಗವಂತನೇ, ನಿನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ ನನಗೆ ಆ ಶಕ್ತಿ ಇಲ್ಲ, ನನಗೆ ಸಾಮರ್ಥ್ಯ ಇಲ್ಲ, ನೀನು ದಯವಿಟ್ಟು ಕೃಪೆ ಮಾಡಿ ನಿನ್ನ ಒಂದು ಇದನ್ನು ಏನೋ ಮುಚ್ಚಿದೆ ಅದನ್ನ ನಾನು ಮುಚ್ಚಿದೆ, ನನಗೆ ಅದನ್ನು ಆ ಪ್ರಭೆಯನ್ನು ತೆಗಿ, ಅವಾಗ ನಿನ್ನ ಸುಂದರ ರೂಪವನ್ನು, ದಿವ್ಯ ರೂಪವನ್ನು ನಾನು ನೋಡ್ಬೋದು. ಮಾಯಾ ಜವನಿಕ ಆಚನ್ನಂ ಅಗ್ನಾ ಅಧೋಕ್ಷಂ ಅವ್ಯಯಂ ನ ಲಕ್ಷ್ಯಸೆ ಮೂಲದೃಶ ನಟೋ ನಾಟ್ಯಧರೋ ಯತ. ಕುಂತಿದೇವಿ ಕೂಡ ಸ್ತುತಿ ಮಾಡ್ತಾರೆ, ನಿನ್ನ ಯೋಗಮಾಯ, ಇದು ನಿನ್ನ ಮುಚ್ಕೊಂಡಿದೆ, ನಿನ್ನ ಆವರಿಸಿದೆ, ಈ ಬ್ರಹ್ಮಜ್ಯೋತಿ ಧರ್ಮ ಆವರಿಸಿದೆ. ಸೊ ನಿನ್ನ ನೋಡಕ್ಕಾಗೋದಿಲ್ಲ ನಿನ್ನ. ಇದು ಕೃಷ್ಣ ಅಸ್ತಿತ್ವ, ದಿವ್ಯ ಅಸ್ತಿತ್ವ. ಸೊ ಧ್ರುವ ಮಹಾರಾಜರಿಗೆ ಇದು ಪರಿಪೂರ್ಣ ಸಾಕ್ಷಾತ್ಕಾರ. ಸೊ ಮೊದಲ ಹಂತದಲ್ಲಿ ನಾವು ದೇಹ ಅಲ್ಲ, ನಾವು ಆತ್ಮ, ನಾವು ಆ ಬ್ರಹ್ಮಜ್ಯೋತಿಯ ಒಂದು ಅಂಶ ಅಂತ ಜ್ಞಾನ ಸಿಗುತ್ತೆ. ಅದು ಪ್ರಾರಂಭಿಕ ಜ್ಞಾನ. ನಂತರ ಜ್ಞಾನ ಪರಮಾತ್ಮನ ಜ್ಞಾನ. ನಾನು ಆತ್ಮ, ಆದ್ರೆ ನನ್ನೊಟ್ಟಿಗೆ ಪರಮಾತ್ಮನಿದ್ದಾನೆ, ನನ್ನ ಹೃದಯಸ್ಥವಾಗೇ ಇದ್ದಾನವನು. ಮತ್ತೆ ನನಗೆ ಅವನು ಮಾರ್ಗದರ್ಶನ ಕೊಡ್ತಾ ಇದ್ದಾನೆ, ಜ್ಞಾನ ಕೊಡ್ತಾ ಇದ್ದಾನೆ, ನೆನಪು ಕೊಡ್ತಾ ಇದ್ದಾನೆ. ಅವನೇ ಸರ್ವ ನಿಯಂತ್ರಕನು ಅಂತ ಅದರ ಎರಡನೇ ಸಾಕ್ಷಾತ್ಕಾರ. ನಂತರ ಈ ಪರಮಾತ್ಮ ಕೂಡ ಭಗವಂತನ ಒಂದು ವಿಸ್ತರಣೆ ಹಾಗೆ, ಅವನು ಮೂಲತಃ ಷಡೈಶ್ವರ್ಯ ಪೂರ್ಣ ಭಗವಾನ್, ಅವನದೇ ಒಂದು ದಿವ್ಯ ಧಾಮ, ಅವನದೇ ಒಂದು ದಿವ್ಯ ಲೀಲೆಗಳು ಇದೆ ಅಂತ ಅದರ ಜ್ಞಾನ, ಅದರ ಅರಿವು, ಅದರ ಸಾಕ್ಷಾತ್ಕಾರ. ಧ್ರುವ ಮಹಾರಾಜರು ಆ ಅಂತಿಮ ಸಾಕ್ಷಾತ್ಕಾರವನ್ನು ಪಡೆದದ್ರಿಂದ, ಸಂಪೂರ್ಣ ಜ್ಞಾನ ಪಡೆದ್ರಿಂದ ಅವರಿಗೆ ಭಗವಂತನು ನೀನೇ ಆ ಬ್ರಹ್ಮಜ್ಯೋತಿಗೆ ಆಧಾರ. ಯಾರು ಬ್ರಹ್ಮವಾದಿಗಳು, ಅದ್ವೈತವಾದಿಗಳು ಅಂತ ಯಾರು ಪೂಜಿಸ್ತಾರೆ, ಯಾರು ಅದೇ ಸರ್ವಸ್ಸು, ಅದೇ ಎಲ್ಲವೂ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದು ನಿನ್ನದೇ ಒಂದು ಅದು ಇದು ಅಷ್ಟೇ, ನಿನ್ನದೇ ಒಂದು ಪ್ರಭೆ ಅಷ್ಟೇ, ಅದು ನಿನ್ನದೇ ಒಂದು ಶಕ್ತಿ ಅಷ್ಟೇ ಅಂತ ಇಲ್ಲಿ ನಮಗೆ ಧ್ರುವ ಮಹಾರಾಜ ತಿಳಿಸ್ಕೊಡ್ತಾರೆ. ಸೊ ಆಕ್ಚುಲಿ ಹೀಗೆ ಆಧ್ಯಾತ್ಮಿಕವಾದಿಗಳು ಅವರು ಮೊದಲಿಗೆ ನಿರಾಕಾರದ ಜ್ಞಾನವನ್ನು ಪಡಿತಾರೆ, ನಂತರ ಅವರು ಭಕ್ತರಾಗ್ತಾರೆ. ನಂತರ ಅದರಲ್ಲೂ ಕೂಡ ಬಹಳ ಮಟ್ಟಗಳಿವೆ. ಏನೇ ವಿಷಯ ಇದೆ, ಶಾಂತ ಭಕ್ತರಿದ್ದಾರೆ, ದಾಸ್ಯ ಭಕ್ತರಿದ್ದಾರೆ, ಸಾಕ್ಯ ಭಕ್ತರಿದ್ದಾರೆ, ವಾತ್ಸಲ್ಯ ಭಕ್ತರು ಇದ್ದಾರೆ, ಮತ್ತೆ ಮಾಧುರ್ಯ ಭಕ್ತರು. ಇದು ಹಂತಗಳು ಭಕ್ತರಲ್ಲೂ ಕೂಡ. ಸಾಕಾರ ರೂಪವನ್ನು ನಾವು ಒಪ್ಪಬಹುದು. ಭಕ್ತರಾದ್ಮೇಲೆ ನಾವು ಕೃಷ್ಣನ ಆಶ್ರಯ ಪಡಿತೇವೆ, ನಾರಾಯಣನ ಆಶ್ರಯ ಪಡಿತೇವೆ. ಆದ್ರೆ ನಾರಾಯಣನ ಆರಾಧಕರಲ್ಲಿ ಸಾಮಾನ್ಯವಾಗಿ ಅವರು ಶಾಂತ ರಸದಲ್ಲಿರ್ತಾರೆ, ದಾಸ್ಯ ರಸದಲ್ಲಿರ್ತಾರೆ, ಹೆಚ್ಚು ಮೊರಲ್ಲೆಸ್ ಅಷ್ಟೇ. ಎಲ್ಲರೂ ಕೂಡ ವೈಕುಂಠ, ನಾರಾಯಣ ಅಂದ್ರೆ ಎಲ್ಲರೂ ಕೂಡ ನಮಸ್ಕರಿಸೋದು, ಸಲಾಂ. ಯಾರೋ ಅವರು ಪೊಲೀಸ್ ಬಂದ್ರೇನೋ, ಯಾರು ಕಮಿಷನರ್ ಬಂದ್ರೆ, ಗವರ್ನರ್ ಬಂದ್ರೆ ಎಲ್ಲರೂ ಕೂಡ ಸಲಾಂ ಆಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಾರಾಯಣ ಅಂದ್ರೆ ಎಲ್ಲರೂ ಕೂಡ ಗೌರವ, ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಸ್ತುತಿ ಮಾಡೋದು, ಅದು ನಾರಾಯಣ. ದಾಸ್ಯ ಭಕ್ತರು ಇದಂದ್ರೆ ಶಾಂತ ಭಕ್ತರು.
ಸೊ ನಾವೆಲ್ಲೂ ಇಲ್ಲ, ನಾವೀಗ ಬದ್ಧ ಜೀವಿಗಳಷ್ಟೇ. ಆದ್ರೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ, ತತ್ವವನ್ನು, ಪರಮಸತ್ಯ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪರಿಪೂರ್ಣತೆ ಪಡೆದ ಭಕ್ತರಲ್ಲೂ ಕೂಡ ಅವರು ಕೂಡ ದಾಸ್ಯ ಭಕ್ತರಾಗಿರ್ಬೋದು, ಮತ್ತೆ ಅದರ ಮೇಲೆ ಶಾಂತ ಭಕ್ತರು ಆಗಿರ್ಬೋದು ಕೆಳಗೆ. ಇನ್ನ ಮೇಲೆ ಸಾಕ್ಯ ಭಕ್ತರು, ಅರ್ಜುನ ಹಾಗೆ ಹನುಮಾನ್ ಅವರು ದಾಸ್ಯ ಭಾವದಲ್ಲಿದ್ದಾರೆ. ಅವ್ರು ಯಾವತ್ತೂ ನಾವು ನೋಡೋದಿಲ್ಲ ಶ್ರೀರಾಮಚಂದ್ರನೊಟ್ಟಿಗೆ ಅವರು ಒಂದೇ ಲೆವೆಲ್ ಅಲ್ಲಿ ಕೂತ್ಕೊಳ್ತಾರೋ, ಒಂದೇ ಲೆವೆಲ್ ಮಾತಾಡ್ತಾರೋ, ಇಲ್ಲ. ಯಾವಾಗ್ಲೂ ಹನುಮಾನ್ ನಮಸ್ಕಾರ ಮಾಡ್ತಾ ಇರ್ತಾರೆ. ಗರುಡ ಅವರು ಕೂಡ ಯಾವಾಗ್ಲೂ ಭಗವಂತನ ಸೇವೆಯಲ್ಲಿ ಅವರು ನಮ್ಮ ಕೈ ಜೋಡಿಸ್ಕೊಂಡೇ ಇರ್ತಾರೋ, ಯಾಕಂದ್ರೆ ದಾಸ್ಯ ಭಾವ, ಯಾವಾಗ್ಲೂ ರೆಡಿ, ಯಾವಾಗ್ಲೂ ಎನಿ ಮೂಮೆಂಟ್ 24/7 ಅವ್ರು ರೆಡಿ. ಅವರು ಶ್ರೀರಾಮನ ಸೇವೆ ಮಾಡಕ್ಕೆ, ನಾರಾಯಣನ ಸೇವೆ ಮಾಡಕ್ಕೆ. ಸೊ ದಾಸ್ಯ ಭಕ್ತರು ಆಗಿರ್ತಾರೆ. ಆದ್ರೆ ಸಾಕ್ಯ ಭಕ್ತರು ಅರ್ಜುನ ಆಗಲ್ಲ. ಕೃಷ್ಣನೊಟ್ಟಿಗೆ ಸ್ನೇಹಿತನಾಗಿ, ಕೃಷ್ಣನೊಟ್ಟಿಗೆ ಒಂದು ಜೋಕ್ ಮಾಡ್ಕೊಂಡು, ಸೊ ಭಗವದ್ಗೀತೆ ವಿಶ್ವರೂಪವನ್ನು ನೋಡಿದ್ರೆ ಅರ್ಜುನ ಹೇಳ್ತಾರೆ, ಅಯ್ಯೋ ಕೃಷ್ಣ, ನಾನು ತಪ್ಪು ಮಾಡ್ಬೇಟೆ, ನಾನು ನಿನ್ ಜೊತೆ ಅಷ್ಟು ಸ್ನೇಹಿತನಾಗಿ ನಾನು ನಿನ್ನ ಟೀಕೆ ಮಾಡಿದ್ದು, ನಿನ್ನ ಇದು ಮಾಡಿದ್ದು, ಅದು ಕ್ಷಮಿಸ್ಬಿಡು ನಾನು. ಯಾಕಂದ್ರೆ ಅವರು ಇನ್ನ ಹೆಚ್ಚು ಭಕ್ತರಾದ್ರಿಂದ ಕೃಷ್ಣನ ಯೋಗಮಾಯ ಅದನ್ನು ಮರೆತು ಅವರು ಕೃಷ್ಣನು ನಾನು ಅವನು ಒಂದೇ ಮಟ್ಟದಲ್ಲಿ ಇದ್ದೇವೆ ಅಂತ ಭಾವಿಸ್ತಾ ಅವರು ಕೃಷ್ಣನಿಗೆ ಆನಂದವನ್ನು ಕೊಡ್ತಾರೆ. ಸೊ ಅದು ನಾರಾಯಣನ ಇದರಲ್ಲಿ ನಡೆಯೋದಿಲ್ಲ, ಅದು ವೈಕುಂಠ ಲೋಕದಲ್ಲಿ ಅದೆಲ್ಲ ನಡೆಯೋದಿಲ್ಲ. ವೈಕುಂಠ ಲೋಕದಲ್ಲಿ ಎಲ್ಲರೂ ಕೂಡ ಗೌರವ, ಸ್ತುತಿ, ಪ್ರಾರ್ಥನೆ ಎಲ್ಲ ಅವರು ಮಾಡ್ತಾ ಇರ್ಬೇಕು. ಅವರು ನಾರಾಯಣನ ನೋಡೋಗಿ ಹೆಗಲ್ ಮೇಲೆ ಹಾಕೊಳ್ಳೋದು, ಇಲ್ಲ ಹ್ಯಾಂಡ್ ಶೇಕ್ ಮಾಡೋದೇ ದೊಡ್ಡ ಇದು ಅಷ್ಟೇ. ಬ್ರಹ್ಮದೇವರಿಗೆ ಆ ಒಂದು ಅವಕಾಶ ಸಿಕ್ತು ಹ್ಯಾಂಡ್ ಶೇಕ್ ಮಾಡೋದು, ಅದು ಒಮ್ಮೊಮ್ಮೆ ಸಿಗ್ಬೋದಷ್ಟೇ. ಹ್ಯಾಂಡ್ ಶೇಕು ಕೂಡ ಮಾಡೋವಾಗಿಲ್ಲ, ನಾವು ದೂರದಿಂದಾನೇ ಅವರನ್ನು ಗೌರವಿಸೋರು ನಾರಾಯಣ. ಆದ್ರೆ ಭಗವಂತನು ಕೃಷ್ಣನ ರೂಪದಲ್ಲಿ ಅವನು ಇನ್ನ ಆತ್ಮೀಯವಾಗಿ ಭಕ್ತರು ಅವನೊಟ್ಟಿಗೆ ಇದು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಆ ಭಕ್ತರು ಇನ್ನ ಮೇಲೆ, ಈ ಶಾಂತ ಭಕ್ತರು ದಾಸ್ಯ ಭಕ್ತರಿಗಿಂತ ಅವರ ಇದು ಮೇಲೆ. ಇವಾಗ ನಮಗೆ ಎಷ್ಟೋ ಜನ ಇರ್ತಾರೆ ಮನೆಯಲ್ಲಿ, ನಿಮಗೆ ತುಂಬಾ ಒಂದು ಕ್ಲೋಸ್ ಇವ್ರು ಇರ್ಬೋದು, ಯಾರು ಡ್ರೈವರ್ ನಿಮ್ಗೆ ತುಂಬಾ ಕ್ಲೋಸ್ ಇರ್ಬೋದು, ನಿಮ್ಮ ಸೇವಕರು, ನೀವು ಅವ್ರಿಗೆ ಕಾರ್ ಡ್ರೈವರ್, ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗ್ತೀರಾ ನೀವು. ಸೊ ಅವ್ರಿಗೆ ಏನಾದ್ರು ಮನೇಲಿ ಪ್ರಾಬ್ಲಮ್ ಇದ್ರೆ ನೀವು ಸಹಾಯ ಮಾಡ್ತೀರಾ ಅವ್ರಿಗೆ. ತುಂಬಾ ಪ್ರಾಬ್ಲಮ್ ಇದ್ದಾರೆ ಅವ್ರಿಗೆ ಹಣ ಕೊಡ್ಬೋದು, ಇಲ್ಲಾಂದ್ರೆ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ತೀರಾ, ಎಲ್ಲ ಆದ್ರೂ ಕೂಡ ಅವ್ರು ನಿಮ್ಮ ಸೇವಕರು, ಅವ್ರು ಅಷ್ಟು ನಿಮ್ಮ ಇದಿಲ್ಲ. ಆದ್ರೆ ನಿಮ್ಮ ಸ್ನೇಹಿತರಂದ್ರೆ ಇನ್ನ ಕ್ಲೋಸ್ ಆಗ್ತಾರೆ ಸ್ನೇಹಿತರು. ಸೊ ಅವರು ನಿಮ್ಮ ಮನೆಗೆ ಬರ್ತಾರೆ, ನೀವು ಅವ್ರ ಮನೆಗೆ ಹೋಗ್ತಾರೆ, ಇನ್ನ ಹೆಚ್ಚು. ಆದ್ರೆ ಅವ್ರಿಗಿಂತ ಹೆಚ್ಚು ನಿಮ್ಮ ಮನೆಯಲ್ಲೇ ನೀವು ಕುಟುಂಬದಲ್ಲಿರೋರ ಜೊತೆ ನೀವು ಹೇಗೆ ನಿಮ್ಮ ಮಕ್ಕಳ ಮೇಲೆ ಇನ್ನ ನೀವು ಆತ್ಮೀಯವಾಗಿ ವ್ಯವಹಾರ ಮಾಡ್ತೀರಾ ನೀವು. ಸೊ ನಿಮ್ಮ ಮಕ್ಕಳು ಇಲ್ಲಾಂದ್ರೆ ನಿಮ್ಮ ತಂದೆ ತಾಯಿಯೋ ತುಂಬಾ ಕ್ಲೋಸ್ ಆಗಿರ್ತೀರಾ ನೀವು. ಸೊ ಅದೇ ರೀತಿಯಲ್ಲಿ ನಾರಾಯಣನಾಗಿ ಭಗವಂತನು ಒಂದ್ ರೀತಿ ಆಫೀಸಲ್ಲಿ ಇದ್ದ ಹಾಗೆ. ಭಗವಂತ ಆಫೀಸಲ್ಲಿ ಅಂದ್ರೆ ಒಬ್ಬ ಪ್ರಧಾನಿನೋ ಒಬ್ಬ ಅಧ್ಯಕ್ಷನೋ ಬಂದಾಗ ಅವ್ರ ಆಫೀಸ್ನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಗೌರವಿಸ್ತಾರೆ. ಅದೇ ಮನೆಯಲ್ಲಿ ಅವ್ರು ಹೋದಾಗ ಅದೇ ಅಧ್ಯಕ್ಷರು ಇರ್ಬೋದು, ಅದೇ ಪ್ರಧಾನಿ ಇರ್ಬೋದು, ಅವರ ಕುಟುಂಬದವರು ಅವ್ರನ್ನ ತುಂಬಾ ಒಂದು ಆತ್ಮೀಯವಾಗಿ ಅವರು ವ್ಯವಹಾರ ಮಾಡ್ತಾರೆ. ಸೊ ಸಾಕ್ಯ ರಸ ಆದ್ಮೇಲೆ ವಾತ್ಸಲ್ಯ ರಸ ಆಯ್ತು. ಸೊ ವಾತ್ಸಲ್ಯ ರಸ ಹೇಗೆ ಕೃಷ್ಣ ರೂಪದಲ್ಲಿ ಯಶೋದೆ ಮತ್ತೆ ನಂದ ಮಹಾರಾಜರು. ಸೊ ನಂದ ಮಹಾರಾಜರು ಹೇಳ್ತಾರೆ ಕೃಷ್ಣನಿಗೆಲ್ಲ ಯಶೋದೆಗೆ, ನಿನ್ನ ಪುಟ್ಟ ಕೃಷ್ಣ ಏನಕ್ಕೂ ಕೂಡ ಪ್ರಯೋಜನ ಇಲ್ಲ, ಏನ್ ಕೆಲಸ ಮಾಡಕ್ ಸಾಧ್ಯ, ಅವ್ನು ಚಿಕ್ಕ ಮಗು. ಸೊ ಹೇಳ್ತಾರೆ, ಇಲ್ಲ ಯಶೋದೆ ಹೇಳೋದು, ಇಲ್ಲ ನನ್ನ ಕೃಷ್ಣ ಏನ್ ಬೇಕಾದ್ರೂ ಮಾಡ್ಬೋದು. ಕೃಷ್ಣ ಹೋಗೋ ನಿನ್ನ ತಂದೆಯ ಚಪ್ಪಲಿ ಏನೋ ತಗೊಂಡ್ ಬಾ ಅಂದ್ರೆ ಕೃಷ್ಣ ಏನ್ ಮಾಡ್ತಾನೆ, ತಂದೆಯ ಚಪ್ಪಲಿ ಕೈಯಲ್ಲಿ ತರೋದಿಲ್ಲ, ಅವನ ತಲೆ ಮೇಲೆ ಇಟ್ಕೊಂಡು ಕೃಷ್ಣ ತಗೊಂಬಾರ. ಆಮೇಲೆ ನಂದ ಮಹಾರಾಜ ಬಾ 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 ಮಗು ಬಾ. ಸೊ ಹೇಳ್ತಾರೆ, ಇದು ಪರಮಪುರುಷ, ದೇವೋತ್ತಮ ಪರಮಪುರುಷ. ಆದರೆ ಅವನು ನಂದ ಮಹಾರಾಜನ ಚಪ್ಪಲಿಯನ್ನು ತಲೆ ಮೇಲೆ ಇಟ್ಕೊಂಡು ಬರ್ತಾನೆ. ಯಾಕೆ ಅಂದ್ರೆ ಅವರು ಅಷ್ಟು ಆತ್ಮೀಯ ಭಕ್ತರು. ನಂದ ಮಹಾರಾಜರಾಗ್ಬೋದು, ಯಶೋದೆ ಆಗ್ಬೋದು. ಇದು ವಸುದೇವ ದೇವಕಿ ಕೂಡ ಸಿಗೋದಿಲ್ಲ, ಯಾಕಂದ್ರೆ ಅವರು ಒಂದು ಗೌರವ ಭಾವದಲ್ಲಿ ನೋಡೋದವರು, ಅವ್ರಿಗೂ ಕೂಡ ಸಿಗೋದು. ಸೊ ಹೀಗೆ ಲೆವೆಲ್ಸ್ ಇದೆ, ತುಂಬಾ ಮಟ್ಟಗಳಿದೆ, ಭಕ್ತರ ತುಂಬಾ ಮಟ್ಟಗಳಿದೆ. ಅದಕ್ಕೂ ಹೆಚ್ಚು ಮಾಧುರ್ಯ ರಸ. ಸೊ ಅದು ಶ್ರೀಮತಿ ರಾಧಾಷ್ಟಮಿ ಬರ್ತಾ ಇದೆ 2 ದಿವಸ. ಸೊ ರಾಧಾರಾಣಿ, ಲಕ್ಷ್ಮೀ ದೇವಿಯರೆಲ್ಲ ಇದ್ದಾರೆ, ಅವರು ವೈವಾಹಿಕವಾಗಿ ಮಾಧುರ್ಯ ರಸದಲ್ಲಿದ್ದಾರೆ. ಆದ್ರೆ ಇನ್ನ ಆತ್ಮೀಯವಾಗಿ ಗೋಪಿಕೆಯರು ಮತ್ತೆ ಶ್ರೀಮತಿ ರಾಧಾರಾಣಿ. ಸೊ ಎಷ್ಟೋ ಬಹಳ ಬಹಳ ಭಕ್ತರು ಇರ್ಬೋದು ಬೇರೆ ಸಂಪ್ರದಾಯದಲ್ಲಿ, ಅವರಿಗೆ ಈ ತಿಳುವಳಿಕೆ ಇಲ್ಲ, ಈ ಜ್ಞಾನ ಇಲ್ಲ. ಇದರ ಸ್ಪೆಷಲ್, ಇದರ ಕೊಡುಗೆ ಅಂದ್ರೆ ಇದು ಶ್ರೀ ಚೈತನ್ಯ ಮಹಾಪ್ರಭು. ಶ್ರೀ ಚೈತನ್ಯ ಮಹಾಪ್ರಭು ಯಾರು ಅಲ್ಲ, ಸಾಕ್ಷಾತ್ ಕೃಷ್ಣನೇ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮೇ ಗೌರತ್ ವಿಷಯ ನಮ. ಸೊ ಭಗವಂತನು ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಅವತರಿಸಿದಾಗ ಅವನು ಈ ಕೃಷ್ಣ ಜ್ಞಾನವನ್ನು, ಈ ಕೃಷ್ಣ ತತ್ವವನ್ನು, ಈ ರಾಧಾ ತತ್ವವನ್ನು, ಇದೆಲ್ಲ ನಮಗೆ ತುಂಬಾ ಅವನ ಕರುಣೆಯಿಂದ, ಆ ನಿರ್ವ್ಯಾಜ ಕರುಣೆಯಿಂದ ಅವನು ದಯಪಾಲಿಸಿರೋದು. ಸೊ ಇದರ ಅರ್ಥ ಇಲ್ಲದೆ ಇರುವಾಗ ನಾವು ಬೇರೆ ಸಂಪ್ರದಾಯಗಳಲ್ಲಿ ಇದರ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೊಳ್ಬಹುದು ನಾವು. ಸೊ ಎನಿವೆ, ನಾಳೆ ನಾಳಿದ್ದು ಕೂಡ ಇದರ ಬಗ್ಗೆ ಸ್ವಲ್ಪ ಕ್ಲಾಸಸ್ ನಾವು ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಸೊ ಭಕ್ತರಲ್ಲಿ ಮಾಧುರ್ಯ ಇದರ ಭಾವದಲ್ಲಿರೋ ಭಕ್ತರು ಶ್ರೇಷ್ಠ.
ಸೊ ಅದರಲ್ಲಿ ಗೋಪಿಕೆಯರು, ಆ ಗೋಪಿಕೆಯರಲ್ಲಿ ಸರ್ವೋನ್ನತ ಶ್ರೀಮತಿ ರಾಧಾರಾಣಿ. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಆಕ್ಚುಲಿ ಶ್ರೀಮತಿ ರಾಧಾರಾಣಿ ಕೃಷ್ಣನ ಶಕ್ತಿಯೇ. ರಾಧಾ ಕೃಷ್ಣ ಪ್ರಣಯ ವಿಕೃತಿರ್ ಹಲ್ಲಾದಿನಿ ಶಕ್ತಿರ್ ಯಸ್ಮಾತ್. ಸೊ ಚೈತನ್ಯ ಚರಿತಾಮೃತಗಾರರು ಹೇಳ್ತಾರೆ, ರಾಧಾ ಏನು ಅಲ್ಲ, ಕೃಷ್ಣನ ಅಂತರಂಗ ಶಕ್ತಿ. ಹೇಗೆ ಸೂರ್ಯನ ಶಕ್ತಿ ಇದೆ ಆ ತರ ನಾವು ಕೂಡ ಕೃಷ್ಣನ ಶಕ್ತಿಯೇ, ಆದ್ರೆ ನಾವು ಜೀವಶಕ್ತಿ. ಆದ್ರೆ ರಾಧಾರಾಣಿ ಅಂದ್ರೆ ಅವರು ಕೃಷ್ಣನ ಆಹ್ಲಾದಿನಿ ಶಕ್ತಿ, ಕೃಷ್ಣನ ಆನಂದಿಸುವ ಶಕ್ತಿ, ಕೃಷ್ಣನ ಅಭಿವ್ಯಕ್ತಿ, ಕೃಷ್ಣನ ವಿಸ್ತರಣೆ. ಸೊ ರಾಧಾ ಕೃಷ್ಣ ಪ್ರಣಯ ವ್ಯಕ್ತಿ ಹಲ್ಲಾದಿನಿ, ಎಷ್ಟೋ ಶಕ್ತಿಗಳಿದೆ. ಆಹ್ಲಾದಿನಿ ಶಕ್ತಿ, ಸಂವಿತ್ ಶಕ್ತಿ, ಸಂಧಿನಿ ಶಕ್ತಿ. ಕೃಷ್ಣನ ಹಲವು ಶಕ್ತಿಗಳು ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಯೋಗಮಾಯೆಯ ಬೇರೆ ಬೇರೆ ವಿಭಾಗಗಳು. ಅದರಲ್ಲಿ ಶ್ರೇಷ್ಠತಮ ಶಕ್ತಿ ಅಂದ್ರೆ ರಾಧಾರಾಣಿ, ಆಹ್ಲಾದಿನಿ ಶಕ್ತಿ. ಸೊ ಕೃಷ್ಣನಿಗೆ ಯಾರು ಆನಂದ ಕೊಡಕ್ಕಾಗತ್ತೆ? ಯಾರು ಆನಂದ ಕೊಡಕ್ಕಾಗತ್ತೆ? ಅವನು ಆತ್ಮಾರಾಮ ಅಂದ್ರೆ ಅವನು ತನ್ನ ಶಕ್ತಿಯೊಟ್ಟಿಗೆ, ರಾಧಾರಾಣಿ ಒಟ್ಟಿಗೆ ಅವನು ಸದಾ ಸಂತೃಪ್ತನಾಗಿರ್ತಾನೆ. ಅವನು ಭೌತಿಕ ಶಕ್ತಿಗಳಲ್ಲಿ ಅವನಿಗೆ ಅದರಲ್ಲೇನೋ ಇದಿಲ್ಲ, ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ. ಕೃಷ್ಣ ಆತ್ಮಾರಾಮನ್ ಅಂದ್ರೆ ಅವನು ರಾಧಾರಾಣಿ ಜೊತೆಗೆ ಅವನು ಸ್ವತಃ ಅವನು ಯಾವಾಗಲೂ ಆನಂದಿಸ್ತಿರ್ತಾನೆ ಅವನ ಶಕ್ತಿ. ಹರೇ ಕೃಷ್ಣ. ಇವತ್ತು ಸಮಯ ಆಯ್ತು, ನಾನು ನಿಲ್ಲಿಸ್ತೇನೆ. ನಾಳೆ ನೋಡೋಣ, ನಾಳೆ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ ಪ್ರಭುಜಿ. ಆ ಟೂರ್ ಇದು ಮತ್ತೆ ಇದು ಟಿಕೆಟ್ ಬುಕ್ ಮಾಡಕ್ ಪ್ರಯತ್ನ ಪಡ್ತೀವಿ. ಟೂರ್ಗೆ ಟಿಕೆಟ್ ಸಿಗ್ಲಿಲ್ಲ ನನಗೆ. ಈಗ ಟ್ರೈನ್ ಟಿಕೆಟ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಂದ ಯಾರು ಬರ್ತೀರಾ ನೀವು ಟ್ರೈ ಮಾಡ್ಬೋದು. ಇವತ್ತು ಯಾರು ನಿಮ್ಗೆ ಇನ್ನ ಟಿಕೆಟ್, ನೀವು ಸೀನಿಯರ್ ಸಿಟಿಸನ್ ಕೋಟಾಲ್ ಹಾಕಿ ನಿಮ್ಗೆ ಸಿಗ್ಬೋದೇನೋ ಟಿಕೆಟ್. ಸೀನಿಯರ್ ಸಿಟಿಸನ್ ಕೋಟಾಲಿ. ಮಾತಾಜಿ ಜಪಯಜ್ಞದ ಬಗ್ಗೆ ಸಹ ಹೇಳಿ ಪ್ರಭು. ಅಲ್ಲ, ಇವಾಗ ಟ್ರೈನ್ ಯಾರು ಯಾತ್ರೆಗೆ ಬರ್ತಾರೆ, ಒಳ್ಳೆ ಯಾತ್ರೆ ಯಾವ್ದು ನಮ್ಮದು 29ನೇ ತಾರೀಕಿಂದ ಅಲ್ಲಿ ನೀವು ಅಕ್ಟೋಬರ್ 29ಗೆ ಸೇರ್ಬೇಕು. ಎಲ್ಲಿಗೆ ಸೇರ್ಬೇಕು? ಅಯೋಧ್ಯೆಗೆ ಸೇರ್ಬೇಕು. ಸೊ ಅಯೋಧ್ಯೆಯಲ್ಲಿ 29ನೇ ತಾರೀಕು ಅಲ್ಲಿ ಎಲ್ಲರೂ ಸೇರಿ 30, 31